ತಮಿಳುನಾಡಿನಲ್ಲಿ ಸೇನಾ ಹೆಲಿಕಾಪ್ಟರ್ ಅಪಘಾತದಲ್ಲಿ ಹುತಾತ್ಮರಾದ ಸೇನಾ ಸಿಬ್ಬಂದಿ ಮುಖ್ಯಸ್ಥ ಜನರಲ್ ಬಿಪಿನ್ ರಾವತ್ ಹಾಗೂ ಮಡಿದ ಎಲ್ಲಾ ಸೇನಾ ಅಧಿಕಾರಿ ಹಾಗೂ ಯೋಧರಿಗೆ ಶ್ರದ್ಧಾಂಜಲಿ ಸಲ್ಲಿಸುವ ಕಾರ್ಯ ಇಂದು ನಗರದ ಕದ್ರಿ ಪಾರ್ಕ್ ಬಳಿಯ ಯೋಧರ ಸ್ಮಾರಕದಲ್ಲಿ ನಡೆಯಿತು. ಭಾರತೀಯ ಜನತಾ ಪಾರ್ಟಿಯ ಮಂಗಳೂರು ನಗರ ದಕ್ಷಿಣ ಮಂಡಲದ ವತಿಯಿಂದ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಬಿಜೆಪಿ ಜಿಲ್ಲಾ ಅಧ್ಯಕ್ಷರಾದ ಸುದರ್ಶನ್ ಎಂ, ಮೂಡದ ಅಧ್ಯಕ್ಷರು ರವಿಶಂಕರ್ ಮಿಜಾರ್, ಮಹಾಪೌರರಾದ ಪ್ರೇಮಾನಂದ ಶೆಟ್ಟಿ ಹಾಗೂ ಪ್ರಮುಖರು ಭಾಗವಹಿಸಿ ಹುತಾತ್ಮರಾದ ಸೇನಾಧಿಕಾರಿ ಮತ್ತು ಯೋಧರಿಗೆ ಪುಷ್ಪ ನಮನ ಸಲ್ಲಿಸಿದರು. ಭಾರತ ಕಂಡಿರುವ ಶ್ರೇಷ್ಠ ಅನರ್ಘ್ಯ ರತ್ನ ತನ್ನ 4 ದಶಕಗಳ ಸಮರ್ಪಿತ ಜೀವನವನ್ನು ಈ ದೇಶಕ್ಕೆ ಸಮರ್ಪಣೆ ಮಾಡಿದಂಥ ಒಬ್ಬ ಶ್ರೇಷ್ಠ ಕರ್ಮಯೋಗಿ ಜನರಲ್ ಬಿಪಿನ್ ಲಕ್ಷ್ಮಣ್ ಸಿಂಗ್ ರಾವತ್ ಅವರನ್ನು ನಾವಿವತ್ತು ಕಳ್ಕೊಂಡಿದ್ದೇವೆ. ಇಡೀ ದೇಶ ಇವತ್ತು ಕಮ್ಮನಿಯನ್ನು ಮಿಡಿತಾ ಇದೆ. ಅವರು ಮಾಡಿದಂತಹ ಸೇವೆ ಬಹುಶಃ ನಮ್ಮ ದೇಶದ ಜನತೆ ಖಂಡಿತವಾಗಿ ಕೂಡ ಮರೆಯಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ಇವತ್ತು ಪರಿಸ್ಥಿತಿಯ ಕೈಗೊಂಬೆಯಾಗಿ ಕಾಲಕ್ಕೆ ತಲೆಬಾಗಿ ಇವತ್ತು ಆಕಸ್ಮಿಕವಾದಂತಹ ಒಂದು ದೊಡ್ಡ ಅವಘಡದಲ್ಲಿ ಅವರು ನಮ್ಮನ್ನು ಇವತ್ತು ಅಗಲಿದ್ದಾರೆ. ವಿಧಿಯ ಕ್ರೂರ ಲೀಲೆ ಅವರನ್ನು ಎಳ್ಕೊಂಡೋಗಿದೆ. ಅವರ ಆತ್ಮಕ್ಕೆ ಸದ್ಗತಿ ಸಿಗಬೇಕು. ಅವರ ಚೇತನ ಶಕ್ತಿ ನಮ್ಮ ಸೈನಿಕರಿಗೆ ಅದು ಬಸಸಬೇಕು.